ಇತ್ತೀಚಿನ ನೀವು ಪ್ರಕರಣಗಳನ್ನ ನೋಡಿದಾಗ ಹ್ಮ್ ಗರ್ಭಿಣಿಯರ ವಿಚಾರ ಬಂದಾಗ ಹ್ಮ್ ಬಹಳಷ್ಟು ನಾವು ಆ, ಆಸ್ಪತ್ರೆಗಳು ಆ, ಏನಂದ್ರೆ ಗರ್ಭಿಣಿಯರಿಗೆ ಕೋವಿಡ್ ಬಂದ್ರೆ ಹ್ಮ್ ಅಲ್ಲಿ ಸಣ್ಣ ಕಾಂಪ್ಲಿಕೇಶನ್ ಇದೆ. ಏನಂದ್ರೆ ಅವರನ್ನ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಹ, ಒಂದು ವೇಳೆ ಹ್ಮ್ ಆಕೆಯ ಉಲ್ಬಣತೆ ಜಾಸ್ತಿ ಆದ್ರೆ ಹ್ಮ್ ಆಕೆಯ ಕುಟುಂಬದವರು ಏನ್ ಮಾಡ್ತಾರೆ ಅಂದ್ರೆ ಒಂದು ರೀತಿ ಭಾವನಾತ್ಮಕವಾಗಿ ವರ್ತಿಸ್ತಾರೆ. ಹ್ಮ್ ಈ ಭಾವನಾತ್ಮಕ ವರ್ತಿಸ್ತಾರೆ. ಇನ್ನೊಂದು ಕಡೆ ಹ್ಮ್ ಆ ಗರ್ಭಿಣಿಗೆ ಕೂಡ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆ ಆದಾಗ ಹ್ಮ್ ಗರ್ಭಿಣಿಯ ಸಾವು ಅಥವಾ ಮಗುವಿನ ಸಾವು ಉಂಟಾಗುವ ಸಂದರ್ಭ ಇರುತ್ತೆ. ಹ್ಮ್ ಇದನ್ನು ತಪ್ಪಿಸ್ಲಿಕ್ಕೆ ಹ್ಮ್ ಆ ಈ ಆಸ್ಪತ್ರೆಗಳು ಏನ್ ಮಾಡ್ತವೆ ಅಂದ್ರೆ ಹ್ಮ್ ಈ ಸರ್ಕಾರದ ಕಾಯ್ದೆ ಪ್ರಕಾರ ಯಾರೇ ಕೋವಿಡ್ನವರು ಬಂದ್ರೆ ಅವರನ್ನು ಅಡ್ಮಿಷನ್ ಮಾಡ್ಕೊಳ್ಬೇಕು. ಸರಿ, ಹ್ಮ್ ಗರ್ಭಿಣಿಯೊಬ್ಬಳು ಬಂದಾಗ ಹ್ಮ್ ಆಸ್ಪತ್ರೆ ಅಡ್ಮಿಷನ್ ಮಾಡ್ತದೆ. ಇನ್ನೊಂದು ಅವರು ಕಿತಾಪತಿ ಶುರು ಮಾಡ್ತಾರೆ. ಹ್ಮ್ ಏನಂತ ಹೇಳಿದ್ರೆ ಒಳಗಡೆ ಅವರು ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ ಗರ್ಭಿಣಿ ಸಹಿತ ಮನೆಯವರಿಗೆ. ಹ್ಮ್ ನೋಡಿ, ನಿಮ್ಮ ಬಹಳಷ್ಟು ಕಾಂಪ್ಲಿಕೇಶನ್ ಇದೆ, ಹ್ಮ್ ಇವಳು ಬದುಕುವುದು ಸಾಧ್ಯ ಇಲ್ಲ, ಹ್ಮ್ ಅವಳನ್ನ ಇಲ್ಲಿ ICU ಸೆಕ್ಷನ್ ಇಲ್ಲ ಹ್ಮ್ ಮತ್ತೆ ವೆಂಟಿಲೇಟರ್ ಇಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಒಂದು ಶಿಫ್ಟ್ ಮಾಡ್ಲಿಕ್ಕೆ ನೋಡ್ತಾರೆ. ಹ್ಮ್ ಸಾಮಾನ್ಯವಾಗಿ ಪೇಷಂಟ್ ನ ಪಾರ್ಟಿಯವರು ಏನ್ ಮಾಡ್ತಾರೆ, ಅದನ್ನ ತಿಳ್ಕೊಂಡು ಸತ್ಯ ಅಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿ ಏನು ಇಲ್ಲ, ಇನ್ನು ನಾವು ಏನ್ ಮಾಡ್ಬೇಕು, ಇದನ್ನ ಬದುಕಿಸ್ಲಿಕ್ಕಾಗಿ ಬೇರೆ ಹಾಸ್ಪಿಟಲ್ಗೆ ಓಡ್ತಾರೆ. ಸರಿ ಈಗ ಹಾಸ್ಪಿಟಲ್ಗೆ ಓಡಿ ನಂತರ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಸರಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಕೂಡ ನಮ್ಮ ತಿರಸ್ಕಾರವಾದದ್ದು ಇದೆ. ಹಾ 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 ಅಲೋ, ಕೇಳ್ತಾ ಇದೆ ಕೇಳ್ತಾ ಇದೆ ಕೇಳ್ತದೆ. ಕೇಳ್ತಾ ಇದೆ ಇದು ಒಂದು ರೀತಿಯದ್ದು ವಾತಾವರಣ ಸರಿ ಇಲ್ಲಿ. ಇದು ಕೂಡ ಹ್ಮ್ ಯಾಕಂದ್ರೆ ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಖಾಲಿ ಕೋವಿಡ್ಗೆ ಅಂತ ಬಂದಾಗ ಅವರಿಗೆ ಹಣ ಸಿಗೋದಿಲ್ಲ ಒಂದು, ಹ್ಮ್ ಆದ್ರೆ ವೆಂಟಿಲೇಟರ್ಗೆ ಹೋದಾಗ ಹಣ ಸಿಗುತ್ತೆ. ಹ್ಮ್ ಗರ್ಭಿಣಿ ವಿಚಾರದ ಬಂದಾಗ ಕೂಡ